ಫಲವಸ್ತು. ಪಿತ್ತಾಳೆ ಮಾಡಿದೆವು. ಎಂತದ್ದು? ಪಿತ್ತಾಳೆ. ಪಿತ್ತಲೆಲ್ಲ ಕಿತ್ತಾಳೆ 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 ಮಾಡಿದೆ. ಆಮೇಲೆ ಮೂಸುಂಬೆ. ಅದು ದೊಡ್ಡದು ಮಾರೆ, ಸಣ್ಣದದು ಮೂಸುಂಬಿ ಸಣ್ಣದು, ಮೂಸುಂಬೆ ದೊಡ್ಡದು. ಮೂಸುಂಬೆ ಇವ ನಿನ್ನನ್ನು ಸರಿ ಮಾಡುವ. ಮೂಸುಂಬೆ ಮೂಸುಂಬೆ ಅಲ್ಲ, ಮೂಸಂಬಿ. ಹೌದು. ಆಮೇಲೆ ಚೋಳಿಂಬೆ, ಕೆಂಪಿದ್ದು ಚೋಳಿಂಬೆ. ಹಾಗೆಲ್ಲ ದಾಳಿಂಬೆ, ಕೆಂಪುದು ಚೋಳಿಂಬೆ. ದಾಳಿಂಬೆ ಎರಡು ಅಲ್ಲ, ದಾಳಿಂಬೆ. ಎಲ್ಲ ಹುಚ್ಚರೆಯ ನಿಮಗೆ? ಸರಿ ಇದ್ದೇನೆ ನಾನು. ದಾಳಿಂಬೆ ದಾಳಿಂಬೆ ದಾಳಿಂಬೆ. ಆಮೇಲೆ ಗೋಣದಂಬಿ. ಗೋಣದಂಬಿ ಅಲ್ಲ, ಗೋಡಂಬಿ ಅಲ್ವಾ? ಗೋಡಂಬಿ. ಗೋಡಂಬಿ. ಅದೇ ಗೇರು ಬೂರ್ಜಿ ಅಂತ ಹೇಳ್ತಾರೆ. ಬೀಜ. ಗೇರು ಬೂರ್ಜ ಅಲ್ಲ, ಗೇರು ಬೀಜ. ಗೇರು ಬೀಜ ಅದು ಮಾಡಿದೇವ್ರ. ಆಮೇಲೆ ನನಲಾಸು. ನನಲಾಸು ಹೀಗಾದ್ರೆ ಹಾಗೆ ಆಗುದು. ಅನಾನಸು. ಅನಾನಸು. ಅನಾನಸು ಅದು ಮಾಡಿದೇವ್ರ. ಆಮೇಲೆ ಸರಕಾರಿ ಮಾಡಿದೆವು. ತರಕಾರಿಯ ತರಕಾರಿ ಮಾಡಿದೆ. ತರಕಾರಿಯಲ್ಲಿ ಕಾಯಿ ಮಾಡಿದೆವು. ಕೈ ಅಗಲಕಾಯಿ. ಹಾಗಲ್ಲ, ಹೀಗೆ ಹಾಗಲಕಾಯಿ, ಹೀರೆಕಾಯಿ, 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 ಬಾಡ್ಬನಕಾಯಿ. ಬಾಡ್ಬನಕಾಯಿ ಉದ್ದದ್ದು.